ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡಿ ಮಾತಾಜಿ ಪ್ರೇಯರ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಎಲ್ಲರಿಗೂ ಪ್ರಣಾಮಗಳು. ಚೈತನ್ಯ ಚರಿತಾಮೃತದ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮಂಗಳಾಚರಣೆಯೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡೋಣಂತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ತಸ್ಮೈ ಶ್ರೀ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರೂನ್ ವೈಷ್ಣವಾಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. हे कृष्णा करुणा सिंधो दीनबंधो जगत्पते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने. नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यादेशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे 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 राम 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 हरे हरे. श्री श्री राधा गोविंद की जय. श्री श्री गौर निताय की जय. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತವೃಂದರಿಗೂ ಜೈ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ.
ಹರೇ ಕೃಷ್ಣ. ಹರೇ ಚೈತನ್ಯ ಕೃಷ್ಣ. ಮಹಾಪ್ರಭು ಕಿ ಜೈ. ಹರೇ ಕೃಷ್ಣ. ಚೈತನ್ಯ ಮಹಾಪ್ರಭು ಕಿ ಜೈ. ಶ್ರೀ ಆ, ಚೈತನ್ಯ ಚರಿತಾಮೃತ ಕಿ ಜೈ. ಮಾತಾಜಿ 58 ಇವತ್ತು. 58 ಹಾ, ಓಕೆ ಮತ್ತೆ. ಹರೇ ಕೃಷ್ಣ. ನಿನ್ನೆ ಆ ಶುದ್ಧ ಭಕ್ತರಾದಂತ ಆ ಯಾರು ಬಿಲ್ವಮಂಗಲ ಠಾಕೂರರ ಬಗ್ಗೆ ತಿಳ್ಕೊಂಡು ಆ ಹೇಗೆ ಅವರು ಶುದ್ಧ ಭಕ್ತರಾದರು ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಇವತ್ತು ಹಾಗೆ ಕಂಟಿನ್ಯೂ ಮಾಡೋಣಂತೆ. ಶ್ಲೋಕ 58. ಜೀವೇ ಸಾಕ್ಷಾತ್ ನಾಹಿತಾತೆ ಗುರು ಚೈತ್ಯ ರೂಪೇ ಶಿಕ್ಷಾ ಗುರು ಹಯ ಕೃಷ್ಣ ಮಹಾಂತ ಸ್ವರೂಪೇ. ರಿಪೀಟ್ ಮಾಡೋಣ. ಜೀವೇ ಸಾಕ್ಷಾತ್ ನಾಹಿತಾತೆ ಜೀವೇ ಸಾಕ್ಷಾತ್ ನಹಿತಾತೆ ಗುರು ಚೈತ್ಯ ರೂಪೇ ಗುರು ಚೈತ್ಯ ರೂಪೇ ಶಿಕ್ಷಾ ಗುರು ಹಯ ಕೃಷ್ಣ ಗುರು ದಯ ಕೃಷ್ಣ ಮಹಾಂತ ಸ್ವರೂಪೇ. ಮಹಾಂತ ಸ್ವರೂಪೇ. ಜೀವೇ ಸಾಕ್ಷಾತ್ ನಾಹಿತಾತೆ ಜೀವೇ ಸಾಕ್ಷಾತ್ ನಾಹಿತಾತೆ ಗುರು ಚೈತ್ಯ ರೂಪೇ ಗುರು ಚೈತ್ಯ ರೂಪೇ ಶಿಕ್ಷಾ ಗುರು ಹಯ ಕೃಷ್ಣ ಶಿಕ್ಷಾ ಗುರು ಹಯ ಗುರು ಹಯ ಕೃಷ್ಣ ಮಹಾಂತ ಸ್ವರೂಪೇ. ಮಹಾಂತ ಸ್ವರೂಪೇ. ಲಲಿತಾ ಆರ್ ಪೂಜಾರಿ ಮಾತಾಜಿ ಓದಿ. ಲಕ್ಷ್ಮೀ ಮಾತಾಜಿ ಓದಿದ್ದೀರಾ? ಓದಿದ್ದಾರೆ ಮಾತಾಜಿ. ಓದಿದ್ದಾರೆ, ಓಕೆ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಓದಿ. ಓಕೆ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಒಂದ್ ನಿಮಿಷ ಸ್ವಲ್ಪ ದೊಡ್ಡದ್ ಮಾಡ್ಕೊಂತೀನಿ ಮತ್ತೆ. ಶ್ಲೋಕ 58. ಜೀವೇ ಸಾಕ್ಷಾತ್ ನಾಹಿ ತಾತೆ ಗುರು ಚೈತ್ಯ ರೂಪೆ ಶಿಕ್ಷಾ ಗುರು ಹಯ ಕೃಷ್ಣ ಮಹಾಂತ ಸ್ವರೂಪೆ. ಜೀವೆ ಜೀವಿಯಿಂದ ಸಾಕ್ಷಾತ್ ಪ್ರತ್ಯಕ್ಷ ಅನುಭವ ನಾಹಿ ಇಲ್ಲ ತಾತೆ. ಆದ್ದರಿಂದ ಗುರು ಆಧ್ಯಾತ್ಮಿಕ ಗುರು ಚೈತ್ರ ರೂಪೆ ಪರಮಾತ್ಮನ ರೂಪದಲ್ಲಿ ಶಿಕ್ಷಾ ಗುರು ಶಿಕ್ಷಣ ನೀಡುವ ಗುರು ಹಯ ಕಾಣಿಸಿಕೊಳ್ಳುತ್ತಾನೆ. ಕೃಷ್ಣ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಮಹಾಂತ ಭಕ್ತೋತ್ತಮನ ಸ್ವರೂಪದಲ್ಲಿ ಅನುವಾದ ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಪರಮಾತ್ಮನ ಅಸ್ತಿತ್ವವನ್ನು ಕಣ್ಣಿಂದ ನೋಡಲು ಸಾಧ್ಯವಿಲ್ಲವಾದ್ದರಿಂದ ಭಗವಂತನು ನಮ್ಮೆದುರಿಗೆ ಮುಕ್ತಾತ್ಮನಾದ ಭಕ್ತನಂತೆ ಕಾಣಿಸಿಕೊಳ್ಳುತ್ತಾನೆ. ಅಂತಹ ಗುರುವು ಸಾಕ್ಷಾತ್ ಕೃಷ್ಣನಲ್ಲದೆ ಬೇರೆ ಅಲ್ಲ. ಭಾವಾರ್ಥ: ಬದ್ಧಾತ್ಮನು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ನೇರವಾಗಿ ಸಂಧಿಸಲು ಸಾಧ್ಯವಿಲ್ಲ. ಆದರೆ ವ್ಯಕ್ತಿಯು ಪ್ರಾಮಾಣಿಕ ಭಕ್ತನಾಗಿ ಶ್ರದ್ಧೆಯಿಂದ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಶ್ರೀಕೃಷ್ಣನು ಅವನಿಗೆ ಅನುಗ್ರಹಿಸಲು ಮತ್ತು ಭಗವತ್ ಸೇವೆ ಮಾಡುವ ಅವನ ಸುಪ್ತ ಪ್ರವೃತ್ತಿಯನ್ನು ಜಾಗೃತಗೊಳಿಸಲು ಒಬ್ಬ ಶಿಕ್ಷಾ ಗುರುವನ್ನು ಕಳುಹಿಸುತ್ತಾನೆ. ಗುರುವು ಆ ಭಾಗ್ಯಶಾಲಿಯಾದ ಬದ್ಧಾತ್ಮನ ಕಣ್ಣೆದುರು ಕಾಣಿಸಿಕೊಳ್ಳುತ್ತಾನೆ ಮತ್ತು ಅದೇ ಸಮಯದಲ್ಲಿ ಜೀವಿಯ ಹೃದಯದೊಳಗೆ ಕುಳಿತಿರುವ ಚೈತ್ಯ ಗುರುವಾದ ಶ್ರೀಕೃಷ್ಣನು ಭಕ್ತನಿಗೆ ಒಳಗಿನಿಂದ ಮಾರ್ಗದರ್ಶನ ನೀಡುತ್ತಾನೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ, ನಾವೆಲ್ಲ ಭಗವಂತನನ್ನ ನೇರವಾಗಿ ಕಾಣಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾಕೆ ಅಂತಂದ್ರೆ ನಾವೆಲ್ಲ ಬದ್ಧಾತ್ಮರು. ಮತ್ತೆ ಈ ಒಂದು ಭೌತಿಕ ಚಕ್ಷುವಿನಿಂದ ಎಲ್ಲೆಲ್ಲೂ ಇರುವಂತಹ ಭಗವಂತನನ್ನ ಕಾಣೋದಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಭೌತಿಕ ಬಂಧನದಲ್ಲಿ ಇರುವಂತಹವರು ಭಗವಂತನನ್ನ ತಿಳಿದೆ ಹೇಗೆ ತಮ್ಮನ್ನ ತಾವು ಆ ಒಂದು ಬಂಧನದಲ್ಲಿ ಇರಿಸ್ಕೊಂಡಿದ್ದಾರೆ, ಭಗವಂತನ ಬಗ್ಗೆ ತಿಳಿಯೋದಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಯಾರು ಈ ಒಂದು ಮಾರ್ಗದಲ್ಲಿ, ಭಕ್ತಿಯ ಮಾರ್ಗದಲ್ಲಿ ಬರ್ತಾರೋ ಅಥವಾ ಜ್ಞಾನ ಮಾರ್ಗದಲ್ಲಿ ಬಂದು ಭಗವಂತನ ಬಗ್ಗೆ ತಿಳಿಯೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೋ ಅಂಥವರಿಗೆ ಭಗವಂತ
ಭಕ್ತರ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ. ಹೇಗೆ ಅಂತಂದ್ರೆ ಗುರುಗಳ ಸಾಕ್ಷಾತ್ ಗುರುಗಳ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಗುರುಗಳು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಯಾಕೆ ಅಂತಂದ್ರೆ ಗುರುಗಳಾದಂಥವರು ಕೃಷ್ಣನ ಒಂದು ಪ್ರತಿನಿಧಿ ಆಗಿರುವಂಥವ್ರು. ಸೊ ಹಾಗಾಗಿ ಅಂತಹ ಪ್ರತಿನಿಧಿ ಆದಂತಹ ಗುರುಗಳೇನ್ ಮಾಡ್ತಾರೆ, ಭಕ್ತಿಯಲ್ಲಿ ಬರುವಂತಹ ಶಿಷ್ಯರಿಗೆ ಭಕ್ತಿ ಮಾರ್ಗವನ್ನ ಬೋಧನೆಯನ್ನ ಮಾಡ್ತಾರೆ. ಕೃಷ್ಣನ ಬಳಿಯಲ್ಲಿ ಹೇಗೆ ಹೋಗೋದು, ಹೇಗೆ ಸಂಧಿಸೋದು ಅನ್ನುವಂತಹ ಉಪದೇಶವನ್ನ ಕೊಡ್ತಾರೆ. ಸೊ ಇದೆಲ್ಲ ಸಾಧ್ಯ ಆಗುವಂಥದ್ದು ಭಗವಂತನ ಕೃಪೆಯಿಂದ ಮಾತ್ರವೇ. ಸೊ ಇಲ್ಲಿ ನಾವು ಏನು ಗಮನಿಸ್ಬೇಕು ಅಂತಂದ್ರೆ, ಭಗವಂತ ಅಲ್ಲಿ ಅನುಗ್ರಹಿಸಕ್ಕೆ ಶಿಕ್ಷಾ ಗುರುವನ್ನ ಕೊಡ್ತಾನೆ. ಆದ್ರೆ ತಾನು ಆ ಒಂದು ಪರಮಾತ್ಮನಾಗಿ ಎಲ್ಲರ ಜೀವಿಯಲ್ಲಿ ಇರುವಂತವನು ಅವನು. ಸೊ ಹಾಗಾಗಿ ಒಳಗಿನಿಂದಲೂ ಸಹ ಅವನು ಮಾರ್ಗದರ್ಶಕನಾಗಿರ್ತಾನೆ. ಇದನ್ನ ನಾವು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಸಾಕ್ಷಾತ್ ಗುರುವನ್ನ ನಾವು ಕೃಷ್ಣನನ್ನ ನೋಡಿದ ರೀತಿಯಲ್ಲಿ ನಾವು ಅವರ ಸೇವೆಯನ್ನ ಮಾಡಿದಾಗ ನಮಗೆ ಆ ಒಂದು ಭಕ್ತಿ ಮಾರ್ಗದಲ್ಲಿ ಪೂರ್ಣತೆ ಸಿಗೋದಕ್ಕೆ ಸಾಧ್ಯವಾಗತ್ತೆ. ಸೊ ಗುರು ಕೃಷ್ಣ ಕೃಪಾಪಾಯಿ ಭಕ್ತಿಲತಾ ಬೀಜ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೃಷ್ಣನ ಮತ್ತೆ ಗುರುವಿನ ಒಂದು ಕೃಪೆ ದೊರೆತಾಗ ಮಾತ್ರ ಭಕ್ತಿ ಅನ್ನುವಂತಹ ಬೀಜ ಅಂಕುರಿಸುವಂಥದ್ದು. ಯಾರು ಆ ಒಂದು ರಕ್ಷಣೆಯಲ್ಲಿ ಇರ್ತಾರೋ ಅಂತವರು ಖಂಡಿತವಾಗ್ಲೂ ಭಕ್ತಿಯಲ್ಲಿ ಮುಂದೆ ಹೋಗೋದಿಕ್ಕೆ ಸಾಧ್ಯ ಆಗತ್ತೆ. ಯಾಕೆ ಅಂತಂದ್ರೆ ಅವರಿಗೆ ಗುರು ಮತ್ತೆ ಕೃಷ್ಣ ಇಬ್ಬರ ಒಂದು ಕೃಪೆ ಅವರ ಮೇಲಿರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ನಾವೇನು ನಮ್ಮ ಗುರುಗಳಾದಂತಹ ಶ್ರೀಲ ಪ್ರಭುಪಾದರು ನಮ್ಮನ್ನೆಲ್ಲರೂ ಅವರ ಒಂದು ಗ್ರಂಥಗಳಾದಂತಹ ಭಗವದ್ಗೀತೆ, ಭಾಗವತದ ಒಂದು ಉಪದೇಶಗಳಿಂದ ನಮ್ಮನ್ನ ಭಗವಂತನಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಸಹ ಅವರು ಹೇಳಿದಂತಹ ಮಾರ್ಗದಲ್ಲಿ ಇದ್ದಾಗ ಖಂಡಿತವಾಗ್ಲೂ ಭಗವಂತನನ್ನ ಕಾಣೋದಿಕ್ಕೆ ಸಾಧ್ಯ ಆಗತ್ತೆ. ಶ್ಲೋಕ 59. ತತೋ ಸಂಗಂ ಉತ್ಸೃಜ್ಯ ಸತ್ಸಜ್ಜೇತ ಬುದ್ಧಿಮಾನ್ ಸ್ತನ ಏವಾಸ್ಯ ಚಿಂದಂತಿ ಮನೋವ್ಯಾಸಂಗ ಉಕ್ತಿಭಿಃ. ರಿಪೀಟ್ ಮಾಡೋಣ. ತತೋ ದುಸ್ಸಂಗಂ ಉತ್ಸೃಜ್ಯ ದುಸ್ಸಂಗಂ ಉತ್ಸೃಜ್ಯ ಸತ್ಸಜ್ಜೇತ ಬುದ್ಧಿಮಾನ್ ಸತ್ಸಚೇತ ಬುದ್ಧಿಮಾನ್ ಸಂತ ಏವಾಸ್ಯ ಚಿಂದಂತಿ ಸಂತ ಏವಸ್ಯ ಚಿಂತಂತಿ ಮನೋವ್ಯಾಸಂಗ ಉಕ್ತಿಭಿಃ. ಮನೋವ್ಯಾಸಂಗ ಉಕ್ತಿಭಿಃ. ಓದಿ. ಹರೇ ಕೃಷ್ಣ. ಯಾರು? ನಂದಿನಿ ಮಾತಾಜಿ ಓದಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ. ನಮಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 59. ತತೋ ದುಸ್ಸಂಗಮುತ್ಸೃಜ್ಯ ಸತ್ಸು ಸಜ್ಜೇತ ಬುದ್ಧಿಮಾನ್ ಸಂತ ಏವಾಸ್ಯ ಚಿಂತಂತಿ ಮನೋವ್ಯಾಸಂಗಮುಕ್ತಿಭಿಃ. ತತಃ ಆದ್ದರಿಂದ ದುಸ್ಸಂಗಂ ಕೆಟ್ಟ ಸವಾಸವನ್ನು, ಉತ್ಸೃಜ್ಯ ತೊರೆದು, ಸತ್ಸು ಭಕ್ತರೊಡನೆ, ಸಜ್ಜೇತ್ ಬೆರೆಯಬೇಕು, ಬುದ್ಧಿಮಾನ್ ವಿವೇಕಿಯು, ಸಂತಹ ಭಕ್ತರು, ಏವ ಮಾತ್ರ, ಅಸ್ಯ ಇವ, ಚಿಂದಂತಿ ಕತ್ತರಿಸಬಲ್ಲರು, ಮನಃ ವ್ಯಾಸಂಗಂ ಅನಗತ್ಯವಾದ ವ್ಯಾಮೋಹಗಳನ್ನು, ಉಕ್ತಿಭಿಃ ತಮ್ಮ ಉಪದೇಶಗಳಿಂದ. ಅನುವಾದ. ಆದ್ದರಿಂದ ಕೆಟ್ಟ ಸಹವಾಸವನ್ನು ತೊರೆದು ಭಕ್ತರ ಸಹವಾಸವನ್ನು ಮಾತ್ರ ಮಾಡಬೇಕು. ತಮ್ಮ ಸಾಕ್ಷಾತ್ಕಾರದ ಉಪದೇಶಗಳಿಂದ ಅಂತಹ ಸಂತರು ಒಬ್ಬನ ಭಕ್ತಿ ಸೇವೆಗೆ ಪ್ರತಿಕೂಲವಾದ ಚಟುವಟಿಕೆಗಳಿಗೆ ಅಂಟಿಕೊಳ್ಳುವ ಗಂಟನ್ನು ಕತ್ತರಿಸಬಲ್ಲರು. ಭಾವಾರ್ಥ. ಶ್ರೀಪ್ರಭಾದರಿಂದ ಶ್ರೀಪ್ರಭಾತ್ ಕಿ ಜೈ. ಈ ಶ್ಲೋಕವು ಶ್ರೀಮದ್ ಭಾಗವತದಲ್ಲಿ 11ನೇ ಸ್ಕಂದದ 26ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಇದೆ. ಇದನ್ನು ಶ್ರೀಕೃಷ್ಣನು ಉದ್ಧವ ಗೀತೆ ಎಂಬ ಭಾಗದಲ್ಲಿ ಉದ್ಧವನಿಗೆ ಹೇಳುತ್ತಾನೆ. ಪುರೂರವ ಮತ್ತು ದೇವಲೋಕದ ವೇಶ್ಯಾಂಗನೆಯಾದ ಊರ್ವಶಿಯ ಪ್ರಸಂಗದಲ್ಲಿ ಈ ಶ್ಲೋಕ ಬರುತ್ತದೆ. ಊರ್ವಶಿಯು ಪುರೂರವನನ್ನು ತೊರೆದಾಗ ಅವನು ಅತೀವ ವಿರಹ ವೇದನೆಯನ್ನು ಅನುಭವಿಸಬೇಕಾಗಿ ಬರುತ್ತದೆ. ದಿವ್ಯ ಜ್ಞಾನವನ್ನು
ಕಲಿಯಬೇಕಾದರೆ ವ್ಯಕ್ತಿಯು ಅನಿಷ್ಟ ವ್ಯಕ್ತಿಗಳ ಸಹವಾಸವನ್ನು ವರ್ಜಿಸಬೇಕು ಮತ್ತು ದಿವ್ಯ ಜ್ಞಾನದ ಉಪದೇಶವನ್ನು ನೀಡಬಲ್ಲ ಸಾಧು ಸಂತರ ಸಹವಾಸವನ್ನು ಸದಾ ಮಾಡಬೇಕೆಂದು ಹೇಳಲಾಗಿದೆ. ಅಂತಹ ಮುಕ್ತಾತ್ಮರ ಶಕ್ತಿಪೂರ್ಣವಾದ ಮಾತುಗಳು ಹೃದಯವನ್ನು ತಾಗುತ್ತವೆ. ಆದ್ದರಿಂದ ಹಲವಾರು ವರ್ಷಗಳಿಂದ ಸಂಚಿತವಾದ ತಪ್ಪು ಅಭಿಪ್ರಾಯಗಳೆಲ್ಲ ನಾಶವಾಗುತ್ತವೆ. ಆರಂಭಿಕ ಶಿಷ್ಯನಿಗೆ 2 ಬಗೆಯ ಜನರ ಸಹವಾಸ ಒಳ್ಳೆಯದಲ್ಲ. ಮೊದಲನೆಯದು ಸದಾ ಇಂದ್ರಿಯ ಸುಖದಲ್ಲಿ ಮಗ್ನವಾಗಿರುವ ಭೌತವಾದಿಗಳು ಮತ್ತು ಎರಡನೆಯದು ಭಗವಂತನ ಸೇವೆ ಮಾಡದೆ ಇಂದ್ರಿಯಗಳ ಸೇವೆ ಮಾಡುತ್ತಾ ಊಹಾಪೋಹಗಳಲ್ಲಿ ತೊಡಗಿರುವ ನಾಸ್ತಿಕರು. ದಿವ್ಯ ಸಾಕ್ಷಾತ್ಕಾರ ಬಯಸುವ ವಿವೇಕಿಗಳು ಇಂತಹವರ ಸಹವಾಸವನ್ನು ಖಂಡಿತ ವರ್ಜಿಸಬೇಕು. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಸೊ ಇಲ್ಲಿ ಶ್ರೀಮದ್ ಭಾಗವತದಲ್ಲೇ ತಿಳಿಸಿರುವಂಥದ್ದು ಅಂದ್ರೆ ಕೃಷ್ಣ ನೇರವಾಗಿ ಉದ್ಧವನಿಗೆ ಈ ಒಂದು ಭಕ್ತಿ ಸೇವೆಯಲ್ಲಿ ಯಾವ ರೀತಿಯಾದಂತಹ ಪ್ರತಿಕೂಲವಿರುವಂಥದ್ದು ಅನ್ನೋದನ್ನ ಉದ್ಧವ ಗೀತೆಯಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಲಿ ಈ ಒಂದು ಸೇಮ್ ಶ್ಲೋಕ ಇದೆ. ಸೊ ಹಾಗಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ಕೆಟ್ಟವರ ಸಹವಾಸವನ್ನು ತೊರೆಯುವಂಥದ್ದು. ಇದು ತುಂಬಾ ಮುಖ್ಯವಾಗಿರುವಂಥದ್ದು. ಭಕ್ತಿಯಲ್ಲಿ ಮುಂದುವರಿಬೇಕು ಅಂದಾಗ ಭಕ್ತರ ಸಂಘ ಅನ್ನುವಂಥದ್ದು ನಮ್ಮನ್ನ ಭಕ್ತಿಯಲ್ಲಿ ಇನ್ನು ಮುಂದೆ ಮುಂದೆ ಕರ್ಕೊಂಡು ಹೋಗೋದಿಕ್ಕೆ ತುಂಬಾ ಮುಖ್ಯವಾಗಿರುವಂಥದ್ದು. ಹೇಗೆ ನಾವು ಭಕ್ತಿಯಲ್ಲಿ ಜಪವನ್ನ ಮಾಡ್ತೀವಿ, ಮತ್ತೆ ಭಗವಂತನ ಒಂದು ಗ್ರಂಥಗಳ ಬಗ್ಗೆ ಅಂದ್ರೆ ಭಗವದ್ಗೀತೆ ಭಾಗವತವನ್ನ ಕೇಳ್ತೀವಿ, ಶ್ರವಣವನ್ನ ಮಾಡ್ತೀವಿ. ಇದೆಲ್ಲ ಭಕ್ತಿಯಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು. ಅಂದ್ರೆ ನಮ್ಮ ಒಂದು ಕಲ್ಮಶಗಳನ್ನ ನಾಶವಾಗುವಂಥದ್ದು. ಆದ್ರೆ ನಮ್ಮ ಒಂದು ಸಹವಾಸ ಅನ್ನುವಂಥದ್ದು ಸಹ ತುಂಬಾ ಮುಖ್ಯವಾಗಿರುವಂಥದ್ದು. ಯಾಕೆ ಅಂತಂದ್ರೆ ಭಕ್ತರ ಸಹವಾಸವ ಇಲ್ಲದೆ ಇದ್ದಾಗ ಆ ಸಹವಾಸಗಳೇನಾಗತ್ತೆ, ಭೌತಿಕವಾದಂತಹ ಬಂಧನಗಳನ್ನ ಉಂಟು ಮಾಡತ್ತೆ. ಸೊ ಹಾಗಾಗಿ ಭೌತಿಕದ ವ್ಯಾಮೋಹವನ್ನ ನಾವು ಯಾವಾಗ ಕಳ್ಸ್ಕೊಳ್ತಾ ಬರ್ತೀವೋ ಆವಾಗ ನಾವು ಆಧ್ಯಾತ್ಮಿಕವಾಗಿ ಅಂದ್ರೆ ಭಗವಂತನಿಗೆ ನಾವು ಅಟ್ಯಾಚ್ ಆಗ್ತಾ ಹೋಗುವಂಥದ್ದು. ಸೊ ಹಾಗಾಗಿ ಇಲ್ಲಿ ಕೆಟ್ಟವರ ಸಹವಾಸ ಅನ್ನುವಂಥದ್ದು ತೊರಿಬೇಕು ಅನ್ನೋದು ಡೈರೆಕ್ಟ್ ಆಗಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಯಾವಾಗ ಅಳವಡಿಸ್ಕೊಳ್ತೀವೋ ಆವಾಗ ತಂತಾನೆ ಆ ಒಂದು ಐಹಿಕವಾದಂತಹ ವ್ಯಾಮೋಹಗಳು ಕಡಿಮೆ ಆಗ್ತಾ ಬರುವಂಥದ್ದು. ಯಾಕೆ ಅಂತಂದ್ರೆ ದಿವ್ಯ ಜ್ಞಾನದ ಬಗ್ಗೆ ಕಲಿಬೇಕಾದ್ರೆ ದಿವ್ಯ ಜ್ಞಾನವನ್ನು ಕಲಿಯೋಕ್ಕೆ ಆಸಕ್ತಿ ಇರುವಂತಹವರ ಜೊತೆ ನಾವು ಇದ್ದಾಗ ಮಾತ್ರ ಕಲಿಯೋದಿಕ್ಕೆ ಸಾಧ್ಯ ಆಗತ್ತೆ. ಸೊ ಈಗ ನೋಡಿ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಶ್ರೀ ಚೈತನ್ಯ ಚರಿತಾಮೃತವನ್ನ ಕೇಳ್ತಾ ಇದ್ದೀವಿ ಅಂದ್ರೆ ಎಲ್ಲರ ಒಂದು ಅಭಿಪ್ರಾಯ ಚೈತನ್ಯ ಮಹಾಪ್ರಭುಗಳು ಭಕ್ತಿಯ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳುವಂತಹ ಒಂದು ನಮ್ಮ ಒಂದು ಆಸಕ್ತಿ ಆಗಿರುವಂಥದ್ದು. ಅದೇ ಒಂದು 20 ಜನದಲ್ಲಿ 5-6 ಜನ ಇದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಅವರಿಗೆ ಒಂದು ಭೌತಿಕ ವಿಷಯಗಳಲ್ಲಿ ಇಚ್ಛೆ ಇದ್ದಾಗ ಅವ್ರು ಈ ವಿಷಯಗಳನ್ನ ಕೇಳೋದಿಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಯಾವಾಗ ನಾವು ಭಕ್ತರ ಸಂಘದಲ್ಲಿ ಇರ್ತೀವೋ, ಒಬ್ರಿಗೊಬ್ರು ಸಹಾಯಕವಾಗಿರ್ತೀವೋ ಆವಾಗ ಮಾತ್ರ ಭಕ್ತಿಯಲ್ಲಿ ಮುಂದೆ ಹೋಗೋದಿಕ್ಕೆ ಸಾಧ್ಯ ಆಗತ್ತೆ. ಸೊ ಇದು ಸಾಧ್ಯ ಆಗುವಂಥದ್ದು ಸಾಧು ಸಂತರ ಸಹವಾಸವನ್ನ ಪಡಿಬೇಕು. ಸೊ ಸಾಧು ಸಂತರು ಅಂದಾಗ ಶುದ್ಧ ಭಕ್ತರಾದಂಥವರು ಭಗವಂತನ ಒಂದು ಮಾರ್ಗದರ್ಶನವನ್ನ ಸರಿಯಾಗಿ ಕೊಡುವಂಥವ್ರು. ಹಾಗಾಗಿ ಅವರು ಎಲ್ಲಾ ರೀತಿಯಲ್ಲೂ ತಮ್ಮ ಶಿಷ್ಯರನ್ನ ಭಗವಂತನಡೆಗೆ ಕರ್ಕೊಂಡು ಹೋಗುವಂಥವ್ರು. ಹಾಗಾಗಿ ಇಲ್ಲಿನ ಆರಂಭಿಕ ಭಕ್ತನಿಗೆ ನೋಡಿ, ಭಕ್ತಿ ಅನ್ನೋದೇ ತಿಳಿದಿರುವಂತಹ ಒಬ್ಬ ಭಕ್ತ ಬಂದಾಗ ಅವನಿಗೆ ಈ ಎಲ್ಲ ವಿಷಯಗಳು ತುಂಬಾ ಮುಖ್ಯವಾಗಿರುವಂಥದ್ದು. ಐಹಿಕದಲ್ಲೇ ಇದ್ದು ನಾನು ಭಕ್ತಿಯನ್ನ ಮಾಡ್ತೀನಿ ಅಂದ್ರೆ ಇದು ಸಾಧ್ಯ ಆಗಲ್ಲ. ಸೊ ಹಾಗಾಗಿ ವ್ಯಾಮೋಹವನ್ನ ಕಳ್ಕೋಬೇಕು, ಇಂದ್ರಿಯ ವ್ಯಾಮೋಹಗಳನ್ನ ಕಳ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ 2 ರೀತಿಯ ಸಹವಾಸವ ಒಳ್ಳೆಯದಲ್ಲ. ಸದಾ ಇಂದ್ರಿಯ ಸುಖದಲ್ಲಿ ಮಗ್ನವಾಗಿರುವಂತಹ ಭೌತಿಕವಾದಿಗಳು. ಈಗ ನಾವು ತುಂಬಾ ಜನನ ನೋಡ್ತೀವಿ, ನಮ್ಮ ಒಂದು ಫ್ಯಾಮಿಲಿಯಲ್ಲೇ ನೋಡಬಹುದು ಅಥವಾ ನಮ್ಮ ಅಕ್ಕಪಕ್ಕದಲ್ಲೂ ನೋಡಬಹುದು. ಭಗವದ್ಗೀತೆ ಭಾಗವತದಂತಹ ಈ ತರಗತಿಗಳು ನಡೀತಾ ಇದೆ, ಬನ್ನಿ ಕೇಳಿ, ನೀವು ಭಾಗವಹಿಸಿ ಅಂತ ಹೇಳಿದಾಗ ಅವರು 1 ದಿವಸ ಬರ್ಬೋದು, 2 ದಿವಸ ಬರ್ಬೋದು, ಆಮೇಲೆ ಅಯ್ಯೋ ನನಗೆ ಸಮಯ ಇಲ್ಲ ಅಂತಾರೆ. ಸಮಯ ಇಲ್ಲ ಅಂತ ಹೇಳುವಂಥದ್ದು ಅವರು ಅಲ್ಲಿ ಜಾರ್ಕೊಳ್ಳುವಂಥದ್ದು. ಯಾಕೆ ಅಂತಂದ್ರೆ ಆ ಒಂದು ವಿಷಯಗಳೇ ಅವರ ಒಂದು ತಲೆಗೆ ಕಿವಿಗೆ ಹೋಗದೆ ಇರುವಂಥದ್ದು. ಹಾಗಾಗಿ ಅವರಿಗೆ ಆ ಒಂದು ಭೌತಿಕವಾದಂತಹ ಒಂದು ಬಂಧನ ಇರೋದ್ರಿಂದ ಅವರಿಗೆ ಆಧ್ಯಾತ್ಮಿಕವಾಗಿ ಯಾವುದೇ ರೀತಿಯಾದಂತಹ ಒಂದು ಅಲ್ಲಿ ಆಸಕ್ತಿ ಇರೋದಿಲ್ಲ. ಹಾಗಾಗಿ ಅಂಥವರ ಒಂದು
ಸಂಘವನ್ನ ತ್ಯಜಿಸ್ಬೇಕಾಗತ್ತೆ. ಇನ್ನು ಭಗವಂತವನ ಸೇವೆಯನ್ನೇ ಮಾಡದೆ ತಮ್ಮ ಒಂದು ಇಂದ್ರಿಯಗಳ ಸೇವೆ ಮಾಡ್ಕೊಳ್ಳುವಂಥವ್ರು, ಮತ್ತೆ ಎಲ್ಲದರಲ್ಲೂ ಊಹಾಪೋಹವನ್ನ ಮಾಡುವಂಥವ್ರು, ಅಂಥವ್ರು ನಾಸ್ತಿಕರಾಗಿರ್ತಾರೆ. ಅವರು ಭಗವಂತನ ಬಗ್ಗೆ ಯಾವುದೇ ರೀತಿಯಾದಂತಹ ಭಕ್ತಿ ಆಗಿರ್ಲಿ ಅಥವಾ ಅವರ ಜ್ಞಾನವನ್ನಾಗ್ಲಿ ಅವಳು ಬೆಳೆಸ್ಕೊಳ್ಳೋ ಒಂದು ಉದ್ದೇಶದಲ್ಲಿ ಅವ್ರು ಇರೋದಿಲ್ಲ. ಸೊ ಹಾಗಾಗಿ ಇಂತಹವರ ಸಹವಾಸವೂ ಸಹ ಖಂಡಿತವಾಗಿಯೂ ವರ್ಚಿಸ್ಬೇಕು. ಯಾಕೆ ಅಂದಾಗ ಭಕ್ತರಲ್ಲದವರು ಭಕ್ತಿಯಲ್ಲಿ ಮುಂದುವರಿಯೋದಿಕ್ಕೆ ಅವರಂತಹವರ ಸಹವಾಸ ಭಕ್ತಿಯಲ್ಲಿ ಮುಂದುವರಿಯೋದಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇಂತಹವರ ಸಹವಾಸವನ್ನ ಯಾವಾಗ ತ್ಯಜಿಸ್ತೀವೋ ಆವಾಗ ಮುಂದುವರಿಯೋದಿಕ್ಕೆ ಸಾಧ್ಯ ಆಗತ್ತೆ. ಹರೇ ಕೃಷ್ಣ. ಶ್ಲೋಕ 60. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿ ಹೃತ್ಕರ್ಣ ರಸಾಯನಾಃ ಕಥಾಃ ತಜ್ಜೋಷಣಾದ್ ಅಪವರ್ಗವರ್ಮಣಿ ಶ್ರದ್ಧಾರತಿರ್ಭಕ್ತಿರ್ ಅನುಕ್ರಮಿಷ್ಯತಿ. ರಿಪೀಟ್ ಮಾಡೋಣವಾ? ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿ ಹೃತ್ಕರ್ಣ ರಸಾಯನಾಃ ಕಥಾಃ ತಜ್ಜೋಷಣಾತ್ ಅಶ್ವ ಅಪವರ್ಗವರ್ತ್ಮನಿ ಶ್ರದ್ಧಾರತಿರ್ ಭಕ್ತಿರ್ ಅನುಕ್ರಮಿಷ್ಯತಿ. ಇನ್ನೊಂದ್ಸರಿ ರಿಪೀಟ್ ಮಾಡಿ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿ ಹೃತ್ಕರ್ಣ ರಸಾಯನಾಃ ಕಥಾಃ ತಜ್ಜೋಷಣಾದ್ ಅಶ್ವ ಅಪವರ್ಗವರ್ತ್ಮನಿ ಶ್ರದ್ಧಾರತಿರ್ಭಕ್ತಿರ್ ಅನುಕ್ರಮಿಷ್ಯತಿ. ಓದಿ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಓದ್ತೀನಿ ಮಾತಾಜಿ. ಎಲ್ಲಿಂದ ಮಾತಾಜಿ? ಸತಾಂ ಅಲ್ಲಿಂದ ಮಾತಾಜಿ. ಸತಾಂ ಭಕ್ತರ, ಸ್ವಲ್ಪ ದೊಡ್ಡದು ಮಾಡ್ಕೊಂತೀನಿ ಮಾತಾಜಿ. ಸತಾಂ ಭಕ್ತರ ಪ್ರಸಜ್ಞಾತ್ ಆಪ್ತವಾದ ಸಹವಾಸದಿಂದ ಮಮ ನನ್ನ ವೀರ್ಯ ಸಂವಿಧ ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿದ ಮಾತುಗಳು ಭವಂತಿ ಆಗುತ್ತವೆ ಹೃತ್ ಹೃದಯ ಕರ್ಣ ಕಿವಿಗಳಿಗೆ ರಸ ಆಯನ ರಸಾಯನ ಕಥಾಹ ಕಥೆಗಳು ತತ್ ಅವುಗಳ ಜೋಷಣಾತ್ ಸರಿಯಾಗಿ ಬೆಳೆಸಿಕೊಳ್ಳುವುದರಿಂದ ಆಶು ಬೇಗನೆ ಅಪವರ್ಗ ಮೋಕ್ಷದ ವರ್ತಮನಿ ದಾರಿಯಲ್ಲಿ ಶ್ರದ್ಧಾ ನಂಬಿಕೆ ರತಿಹಿ ಆಕರ್ಷಣೆ ಭಕ್ತಿಹಿ ಪ್ರೇಮ ಅನುಕ್ರಮಿಷ್ಯತಿ ಒಂದಾದ ಮೇಲೊಂದು ಬರುತ್ತವೆ. ಅನುವಾದ: ಭಕ್ತರ ಜೊತೆ ಮಾತ್ರ ಆಧ್ಯಾತ್ಮಿಕವಾಗಿ ಶಕ್ತಿಯುತವಾದ ಭಗವಂತನ ಸಂದೇಶವನ್ನು ಸರಿಯಾಗಿ ಚರ್ಚಿಸಬಹುದು. ಅಂತಹವರ ಸಹವಾಸದಲ್ಲಿ ಅದನ್ನು ಕೇಳಿದರೆ ತುಂಬಾ ಹಿತ. ವ್ಯಕ್ತಿಯು ಭಕ್ತರಿಂದ ಕೇಳಿ ತಿಳಿದುಕೊಂಡಾಗ ಅವನಿಗೆ ದಿವ್ಯ ಜ್ಞಾನದ ಬಾಗಿಲು ಶೀಘ್ರವಾಗಿ ತೆರೆದು ಅಚಲವಾದ ನಂಬಿಕೆ ಬಂದು ಅದು ಕಾಲಕ್ರಮದಲ್ಲಿ ಪ್ರಬಲವಾದ ಆಕರ್ಷಣೆ ಮತ್ತು ಭಕ್ತಿಯಾಗಿ ಬೆಳೆಯುತ್ತದೆ. ಭಾವಾರ್ಥ: ಈ ಶ್ಲೋಕ ಶ್ರೀಮದ್ ಭಾಗವತದಲ್ಲಿ 3.25.25 ಬರುತ್ತದೆ. ಇಲ್ಲಿ ಕಪಿಲ ದೇವನು ತನ್ನ ತಾಯಿ ದೇವಹೂತಿಯ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಭಕ್ತಿ ಸೇವೆಯ ಬಗ್ಗೆ ತಿಳಿಸುತ್ತಾನೆ. ವ್ಯಕ್ತಿಯು ಭಕ್ತಿಯ ಕಾರ್ಯ ಚಟುವಟಿಕೆಗಳಲ್ಲಿ ಮುಂದುವರೆದಂತೆ ಅವನಿಗೆ ಆ ಪ್ರಕ್ರಿಯೆ ಸ್ಪಷ್ಟವಾಗುತ್ತಾ ಹೋಗಿ ಉತ್ಸಾಹ ಹೆಚ್ಚುತ್ತಾ ಹೋಗುತ್ತದೆ. ಗುರುವಿನ ಸಲಹೆ ಸೂಚನೆಗಳನ್ನು ಪಾಲಿಸಿ ಹೀಗೆ ಆಧ್ಯಾತ್ಮಿಕ ಪ್ರೋತ್ಸಾಹ ಮಾತಾಜಿ ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪಡೆಯದೇ ಹೋದರೆ
ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ಗುರುವಿನ ಆದೇಶ ಪಾಲನೆಯ ಮನಸ್ಸು ಬೆಳೆಸಿಕೊಂಡರೆ ಮಾತ್ರ ಭಕ್ತಿ ಸೇವೆಯ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಬಹುದು. ಮೊದಲಿಗೆ ಸದ್ಗುರುವಿನಿಂದ ಭಕ್ತಿ ವಿದ್ಯೆಯ ಬಗೆಗೆ ಕೇಳಿ ತಿಳಿದುಕೊಂಡು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು. ಅನಂತರ ಭಕ್ತರ ಸಹವಾಸದಲ್ಲಿದ್ದುಕೊಂಡು ತನ್ನ ಗುರುವು ನೀಡಿದ ಉಪದೇಶಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಭಕ್ತಿ ಸೇವೆ ಮಾಡುವುದರಿಂದ ಅವನ ಶಂಕೆಗಳು ಮತ್ತಿತರ ಅಡಚಣೆಗಳು ನಿವಾರಣೆಯಾಗುತ್ತವೆ. ಭಗವಂತನ ಬಗೆಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳುತ್ತಾ ಹೋದಂತೆ ಭಗವಂತನ ಸೇವೆ ಮಾಡುವ ಆಕರ್ಷಣೆ ಹೆಚ್ಚುತ್ತಾ ಹೋಗುತ್ತದೆ. ಈ ದಿಸೆಯಲ್ಲಿ ಅಚಲವಾಗಿ ಮುಂದುವರೆದರೆ ಅವನಿಗೆ ಭಗವಂತನ ಬಗ್ಗೆ ಪ್ರೇಮ ತಂತಾನೆ ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಭಕ್ತರ ಜೊತೆ ಮಾತ್ರ ಆಧ್ಯಾತ್ಮಿಕ ಅನ್ನುವಂಥದ್ದು ಶಕ್ತಿಯುತವಾಗಿರತ್ತೆ ಅನ್ನುವಂಥದ್ದು ಭಗವಂತನ ಸಂದೇಶವನ್ನ ಇಲ್ಲಿ ಚರ್ಚೆ ಆಗ್ತಾ ಇದೆ. ಅಂತಹವರ ಸಹವಾಸದಲ್ಲಿ ಅದನ್ನ ಕೇಳಿದರೆ ಅದು ತುಂಬಾ ಹಿತವಾಗಿರುವಂಥದ್ದು. ವ್ಯಕ್ತಿಯು ಭಕ್ತರಿಂದ ಕೇಳಿ ತಿಳಿದುಕೊಂಡಾಗ ಅವನಿಗೆ ದಿವ್ಯಜ್ಞಾನದ ಬಾಗಿಲು ಶೀಘ್ರವಾಗಿ ತೆರೆದು ಅಚಲವಾದ ನಂಬಿಕೆ ಬಂದು ಅದು ಕಾಲಕ್ರಮದಲ್ಲಿ ಪ್ರಬಲವಾದ ಆಕರ್ಷಣೆ ಮತ್ತು ಭಕ್ತಿಯಾಗಿ ಬೆಳೆಯುತ್ತದೆ. ಇದನ್ನ ಕಪಿಲ ದೇವ ತನ್ನ ತಾಯಿ ದೇವಹೂತಿಗೆ ಆತ್ಮಸಾಕ್ಷಾತ್ಕಾರದ ಬಗ್ಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಸೊ 3ನೇ ಒಂದು ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ, ಕಪಿಲ ದೇವ ತಾಯಿಗೆ ಈ ಒಂದು ಸಾಂಖ್ಯಯೋಗದಿಂದ ಅವರು ಆತ್ಮಜ್ಞಾನವನ್ನ ತಾಯಿ ಆದಂಥವರಿಗೆ ಹೇಳ್ತಾ ಇದ್ದಾರೆ. ಕಪಿಲ ದೇವರು ಸಾಕ್ಷಾತ್ ಕೃಷ್ಣನ ಅವತಾರವಾಗಿಯೇ ಬಂದಿರುವಂಥದ್ದು. ಆದ್ರೂ ಸಹ ಆ ಭಕ್ತಿಯ ಬಗ್ಗೆ ಪೂರ್ಣವಾದಂತಹ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ. ಅದೇ ರೀತಿ ತಾಯಿಗೆ ಆ ಒಂದು ಕಡೆಗೆ ಆ ಒಂದು ಪೂರ್ಣತೆಯು ಸಹ ಸಿಗುವಂಥದ್ದು, ಅಂದ್ರೆ ಮುಕ್ತಳಾಗುವಂಥದ್ದು. ಸೊ ಇದು ತುಂಬಾ ಮುಖ್ಯವಾಗಿರುವಂಥದ್ದು. ನೋಡಿ, ಇಲ್ಲಿ ಏನೇ ಪ್ರಮಾಣಗಳನ್ನು ನಾವು ನೋಡ್ತಾ ಇದ್ದೀವೋ ಇದೆಲ್ಲ ಸಾಕ್ಷಾತ್ ನೇರವಾಗಿ ಭಗವಂತನಿಂದ ಬರ್ತಾ ಇರುವಂಥದ್ದು. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಚರಿತಾಮೃತದಲ್ಲಿ ಬರ್ತಾ ಇರುವಂಥದ್ದು. ಹಿಂದೆ ಅದು ಭಾಗವತದಲ್ಲಿ ಅಂದ್ರೆ ವೇದವ್ಯಾಸರು ಬರೆದಿರುವಂಥದ್ದು. ಸೊ ಹಾಗಾಗಿ ಇವೆಲ್ಲ ಪ್ರಮಾಣಭೂತವಾಗಿರುವಂಥದ್ದು. ಮತ್ತೆ ದ್ವಾಪರ ಯುಗದಲ್ಲಿ ಕೃಷ್ಣ ಬಂದಾಗ ಉದ್ಧವನಿಗೆ ಎಲ್ಲ ಕುಂತಿ ಮಹಾರಾಣಿಗಾಗ್ಲಿ ಉದ್ಧವನಿಗಾಗ್ಲಿ ಅಕ್ರೂರನಿಗಾಗ್ಲಿ ಎಲ್ಲ ಎಷ್ಟೋ ಜನಕ್ಕೆ ಈ ಒಂದು ಭಕ್ತಿಯ ಬಗ್ಗೆ ತಿಳಿಸ್ಕೊಟ್ಟಿರುವಂಥದ್ದು. ಮತ್ತೆ ಆ ಒಂದು ಭಕ್ತಿ ಸೇವೆಯ ಆ ಒಂದು ಫಲಗಳನ್ನ ಅವರಿಗೆ ಕೊಟ್ಟಿರುವಂಥದ್ದು. ಸೊ ಅಂತಹ ಒಂದು ಮಾರ್ಗವನ್ನ ಯಾರು ಅನುಸರಿಸ್ತಾರೋ ಅಂತಹವರಿಗೆ ದಿವ್ಯ ಜ್ಞಾನದ ಬಾಗಿಲು ಶೀಘ್ರವಾಗಿ ತೆರೆದು ಅಚಲವಾದಂತಹ ನಂಬಿಕೆ ಬರುವಂಥದ್ದು. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಭಗವದ್ಗೀತೆಗೆ ಬಂದಾಗ ಭಗವಂತ ಯಾರು ಅನ್ನೋದೇ ತಿಳಿದಿರಲ್ಲ. ಯಾವಾಗ ಅದು ದೃಢವಾಗತ್ತೆ ಭಗವದ್ಗೀತೆಯ ತತ್ವಗಳನ್ನ ಕೇಳ್ತಾ ಅದು ದೃಢವಾಗುವಂಥದ್ದು. ಯಾರಿಂದ ಕೇಳುವಂಥದ್ದು? ಶುದ್ಧ ಭಕ್ತರಾದಂಥವರಿಂದ ಕೇಳುವಂಥದ್ದು. ಆದ್ರೆ ಆ ಶುದ್ಧ ಭಕ್ತರಾದಂಥವರನ್ನ ನೇರವಾಗಿ ಕೇಳದೆ ಇರೋದ್ರಿಂದ ಶುದ್ಧ ಭಕ್ತರು ಏನು ಲಿಖಿತವಾಗಿ ಬರ್ದಿರೋ ಅಂದ್ರೆ ಪ್ರಭುಪಾದರು ಅದನ್ನ ನಾವು ನಮ್ಮ ಒಂದು ಗುರುಗಳ ಮೂಲಕ ಕೇಳ್ತಾ ಇರುವಂಥದ್ದು. ಆಗ ಏನಾಗ್ತಾ ಇದೆ, ಆ ಒಂದು ಭಕ್ತಿ ಅನ್ನುವಂಥದ್ದು ಬೆಳೀತಾ ಹೋಗುವಂಥದ್ದು. ಯಾವಾಗ ಒಬ್ಬರೇ ಯಾವುದೇ ಒಂದು ಭಕ್ತಿಯಲ್ಲಿ ಬೆಳೆಯೋದಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಭಕ್ತರ ಸಂಘ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು. ಸೊ ಇಲ್ಲಿ ಒಬ್ರಿಗಾಗಿ ಯಾವುದೇ ಒಂದು ಭಗವದ್ಗೀತೆ ಕ್ಲಾಸನ್ನ ನಾವು ನಡೆಸಲ್ಲ ಅಲ್ವಾ. ಸೊ ಇಲ್ಲಿ ನೋಡಿ, ಪ್ರತಿ ಒಂದು ಲೆವೆಲಲ್ಲೂ ಸಹ ಎಲ್ಲರಿಗೂ ಫ್ರೀ ರಿಜಿಸ್ಟ್ರೇಷನ್ ಕೊಡ್ತಾರೆ. ಸೊ ಎಷ್ಟು ಜನ ಬೇಕಿದ್ರು ಬರಬಹುದು. ಆದ್ರೆ ಎಲ್ಲರೂ ಸಹ ಕಡೆವರೆಗೂ ಇರೋದಿಕ್ಕೆ ಆಗ್ತಾ ಇಲ್ಲ. ಸೊ ಯಾಕಾಗಲ್ಲ? ಭಗವಂತನ ಬಗ್ಗೆ ಕೇಳುವಂಥದ್ದು, ಆ ಭಕ್ತರ ಸಂಘದಲ್ಲಿ ಇರುವಂಥದ್ದು, ಗುರುಗಳ ಮಾತನ್ನ ಕೇಳುವಂಥದ್ದು, ಅವರ ಒಂದು ಉಪದೇಶಗಳನ್ನ ಪಾಲನೆ ಮಾಡುವಂಥದ್ದು, ಇದೆಲ್ಲ ತುಂಬಾ ಪ್ರೋತ್ಸಾಹದಾಯಕವಾಗಿರುವಂಥದ್ದು. ಇದನ್ನ ಯಾರು ತಮ್ಮಲ್ಲಿ ತಾವು ಅಳವಡಿಸ್ಕೊಳ್ತಾರೋ ಅಂಥವ್ರು ತಾನೇ ಆ ಭಕ್ತಿಯಲ್ಲಿ ಮುಂದುವರ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದನ್ನ ನೇರವಾಗಿ ಕಪಿಲ ದೇವ ತನ್ನ ತಾಯಿಗೆ ಹೇಳಿ ಆ ಕೃಷ್ಣ ಪ್ರಜ್ಞೆಯಲ್ಲಿ ಪೂರ್ಣವಾಗಿ ಅವಳು ಸ್ಥಾಪಿತಳಾಗಿ ಕಡೆಗೆ ಮುಕ್ತಿಯನ್ನು ಹೊಂದೋ ಹಾಗೆ ಅವರಿಗೆ ಆತ್ಮಜ್ಞಾನವನ್ನ ಕೊಟ್ಟಿರುವಂಥದ್ದು. ಸೊ ಎಲ್ಲರೂ ಸಹ ಆ ಗುರುಗಳ ಉಪದೇಶವನ್ನ ಪಾಲಿಸಬೇಕು, ಭಕ್ತಿಯಲ್ಲಿ ಸ್ಥಿರವಾಗಿರ್ಬೇಕು. ಮತ್ತೆ ತಮ್ಮಲ್ಲಿ ಏನೇ ಒಂದು ಶಂಕೆಗಳು ಅಂದ್ರೆ ಆರಂಭಿಕ ಭಕ್ತನಾದಂಥವನಿಗೆ ಏನೇ ಶಂಕೆಗಳು ಬಂದರೂ ಸಹ ಗುರುಗಳಿಂದ ಅದನ್ನ ಪರಿಹರಿಸ್ಕೊಳ್ಬೇಕು.
ಹೇಳ್ತಾರಲ್ವಾ ಭಗವದ್ಗೀತೆಯಲ್ಲೇ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ. ಸೊ ಹಾಗಾಗಿ ಗುರುಗಳ ಹತ್ರ ಹೋದಾಗ ಎಲ್ಲ ಶಂಕೆಗಳನ್ನ ನಿವಾರಣೆ ಮಾಡ್ಕೊಂಡಾಗ ಮಾತ್ರ ಆ ಭಕ್ತಿಯಲ್ಲಿ ಸ್ಥಿರವಾಗಿ ಇರೋದಕ್ಕೆ ಸಾಧ್ಯ ಆಗತ್ತೆ. ಸೊ ಯಾವಾಗ ಸ್ಥಿರವಾಗಿ ಇರ್ತೀವೋ ಆವಾಗ ಆ ಒಂದು ಭಕ್ತಿ ಮುಂದೆ ಹೋಗ್ತಾ ಅದು ಭಗವಂತನ ಪ್ರೇಮವಾಗಿ ಅದು ಹೆಚ್ಚಾಗ್ತಾ ಹೋಗುವಂಥದ್ದು, ಇದರಲ್ಲಿ ಸಂಶಯವೇ ಇಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ನೇರವಾದಂತಹ ನುಡಿಗಳು ಖಂಡಿತವಾಗ್ಲೂ ಅದು ನಮಗೆ ಉಪದೇಶವಾಗಿರುವಂಥದ್ದು. ಸೊ ಅದನ್ನ ನಾವು ಸ್ವೀಕರಿಸ್ಬೇಕಾಗತ್ತೆ. ಹರೇ ಕೃಷ್ಣ. ಶ್ಲೋಕ 61. ಈಶ್ವರ ಸ್ವರೂಪ ಭಕ್ತ ಧ್ಯಾನರ ಅಧಿಷ್ಠಾನ ಭಕ್ತೇರ ಹೃದಯ ಕೃಷ್ಣೇರ ಸತತ ಮಾತಾಜಿ ಇದೇನ್ ಟ್ಯೂನಲ್ಲಿ ಹೇಳ್ತೀರಾ? ನಮಿತಾ ಮಾತಾಜಿಗೆ ಹೇಳ್ತಾರೆ. ಹೇಳಿ ಮಾತಾಜಿ. ನಮಿತಾ ಮಾತಾಜಿ ಹರೇ ಕೃಷ್ಣ ಹರೇ ಮಾತಾಜಿ. ಟ್ಯೂನ್ ಹೇಳ್ಬೇಕಂತೆ. ನಿಮಿಷ. ಭಾಗವತದ್ದಾದ್ರೆ ನಾವು ಸಂಸ್ಕೃತ ಶ್ಲೋಕಗಳು ಓದ್ಕೊಂಡು ಹೋಗ್ಬೋದು. ಇದು ಬೆಂಗಾಲಿದು ಇದು ಮಾಡಿರ್ತಾರಲ್ವಾ, ಇದು ಸ್ವಲ್ಪ ಟ್ಯೂನ್ ಬರ್ತಾ ಇಲ್ಲ ಮಾತಾಜಿ. ಈಶ್ವರ ನಾನು ಸ್ವರೂಪಾದರಧಿಷ್ಠಾನ ಅಲ್ಲ ನಾ ಹೇಳ ಸತತ ವಿಶ್ರಾಮ. ಹರೇ ಕೃಷ್ಣ ನಾ ಹೇಳ ಮಾತಾಜಿ. ಹೇಳಿ ಉಮಾ ಮಾತಾಜಿ. ಈಶ್ವರ ಸ್ವರೂಪ ಭಕ್ತ ತಾಂದ್ರ ಅಧಿಷ್ಠಾನ. ಕರೆಕ್ಟ್, ಹೇಳಿ ಮಾತಾಜಿ, ಪೂರ್ತಿ ಹೇಳ್ಬಿಡಿ. ಈಶ್ವರ ಸ್ವರೂಪ ಭಕ್ತೇರ ಹೃದಯ ಕೃಷ್ಣರ ಸತತ ವಿಶ್ರಾಮ. ಹರೇ ಈಶ್ವರ ಸ್ವರೂಪ ಭಕ್ತ ತಾಂದ್ರ ಅಧಿಷ್ಠಾನ. ಭಕ್ತೇರ ಹೃದಯೇ ಕೃಷ್ಣೇರ ಸತತ ವಿಶ್ರಾಮ. ಇನ್ನೊಂದ್ಸರಿ ರಿಪೀಟ್ ಮಾಡೋಣ. ಈಶ್ವರ ಸ್ವರೂಪ ಭಕ್ತ ತಾಂದ್ರ ಅಧಿಷ್ಠಾನ. ಭಕ್ತೇರ ಹೃದಯ ಕೃಷ್ಣೇರ ಸತತ ವಿಶ್ರಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ ಓದಿ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಓದಿ. ರಾಮು ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಹರೇ ಈಶ್ವರ ಕೃಷ್ಣ. ಸ್ವರೂಪ ಸಾಕ್ಷಾತ್ ಭಕ್ತ ಶುದ್ಧ ಭಕ್ತನು ತಾಜರ ಅವನ ಅಧಿಷ್ಠಾನ ಧಾಮ. ಭಕ್ತನ ಹೃದಯದಲ್ಲಿ ಕೃಷ್ಣನ ಸತತ ಯಾವಾಗಲೂ ವಿಶ್ರಾಮ ಧಾಮ. ಅನುವಾದ: ಪ್ರೀತಿಯಿಂದ ಸದಾ ಭಗವಂತನ ಸೇವೆ ಮಾಡುತ್ತಿರುವ ಶುದ್ಧ ಭಕ್ತನು ಸಾಕ್ಷಾತ್ ಭಗವಂತನು ಸದಾ ಅವನ ಹೃದಯದಲ್ಲಿ ನೆಲೆಸಿದ್ದಾನೆ. ಶ್ರೀಪಾದಗಳಿಂದ ಶ್ರೀಪಾದವರೆಗೆ ಜಯವಾಗಲಿ. ಭಾವಾರ್ಥ: ಭಗವಂತನು ಅದ್ವಿತೀಯ, ಆದ್ದರಿಂದಲೇ ಅವನು ಸರ್ವಶಕ್ತ. ಅವನಲ್ಲಿ ಕಾಣ್ತಾ ಇಲ್ಲ ಮಾತಾಡಿ ಊಹೆಗಳು ನಿಲುಕದಷ್ಟು ಶಕ್ತಿಗಳಿವೆ. ಅವುಗಳಲ್ಲಿ 3 ಮುಖ್ಯವಾದವು. ಭಕ್ತನು ಈ 3 ಶಕ್ತಿಗಳಲ್ಲಿ ಒಂದು. ಅವನು ಶಕ್ತಿವಂತನಲ್ಲ, ಶಕ್ತಿವಂತ ಯಾವಾಗಲೂ ಭಗವಂತ. ಭಕ್ತನ ಶಕ್ತಿ ಭಗವಂತನ ಸೇವೆಗೆ ಮೀಸಲು. ಬದ್ಧತೆಯ ಹಂತದಲ್ಲಿ ಶ್ರೀಕೃಷ್ಣನ ಮತ್ತು ಗುರುವಿನ ಕೃಪೆಯಿಂದ ಜೀವಿಯು ತನ್ನ ಭಗವತ್ ಸೇವಾ ಮನೋಭಾವದ ಆಚ್ಛಾದನವನ್ನು ತೆಗೆಯಬಹುದು. ಆಗ ಭಗವಂತನು ತಾನೇ ಅವನ ಹೃದಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಮತ್ತು ಕೃಷ್ಣನು ಶುದ್ಧ ಭಕ್ತರೆಲ್ಲರ ಹೃದಯದಲ್ಲೂ ಇದ್ದಾನೆಂದು ಅವನು ತಿಳಿಯಬಹುದು. ನಿಜವಾಗಿ ಕೃಷ್ಣನು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲೂ ಇದ್ದಾನೆ, ಆದರೆ ಭಕ್ತನಿಗೆ ಮಾತ್ರ ಈ ವಿಷಯ ಗೊತ್ತಾಗುತ್ತದೆ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇಲ್ಲಿ ಪರಮಾತ್ಮ ನನ್ನ ಹೇಗೆ ಶುದ್ಧ ಭಕ್ತನಾದಂತಹವನು
ತಿಳಿದಿರ್ತಾನೆ, ಭಕ್ತನನ್ನ ಪರಮಾತ್ಮನನ್ನ ಸ್ಪಂದಿಸಿರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ ಪ್ರೀತಿಯಿಂದ ಭಗವಂತನ ಸೇವೆಯನ್ನು ಮಾಡ್ತಾ 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 ಅವನು ಆ ಒಂದು ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ತಾನೆ. ಮತ್ತೆ ಹೃದಯದಲ್ಲಿರುವಂತಹ ತನ್ನ ಭಗವಂತನನ್ನ ಅವನು ಕಾಣೋದಿಕ್ಕೆ ಸಾಧ್ಯ ಆಗತ್ತೆ. ಈ ಭಗವಂತ ಅದ್ವಿತೀಯ. ಅದ್ವಿತೀಯ ಅಂದಾಗ ಅವನಿಗಿಂತ ಏನು ಮೇಲೆ ಯಾರು ಇಲ್ಲ, ಅವನ ಸಮವೂ ಸಹ ಯಾರು ಇಲ್ಲ, ಅವನು ಅಸಮೋರ್ಧ್ವನಾಗಿರುವಂಥವನು. ಆದ್ರಿಂದ ಅವನು ಸರ್ವಶಕ್ತ. ಅವನಲ್ಲಿ ಇರುವಂತಹ ಶಕ್ತಿಗಳು ಅಚಿಂತ್ಯವಾಗಿರುವಂಥವು, ಯಾರಿಗೂ ಊಹೆಗೂ ನಿಲುಕದೇ ಇರುವಷ್ಟು ಶಕ್ತಿಗಳಿದೆ. ಆದ್ರೂ ಸಹ ಅದರಲ್ಲಿ 3 ಎಲ್ಲರಿಗೂ ತಿಳಿದ ಹಾಗೆ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತೆ ತಟಸ್ಥ ಶಕ್ತಿಗಳು. ಆದ್ರೆ ಜೀವಿಗಳಾದಂತಹವರು ಅಂತಹ ಒಂದು 3 ಶಕ್ತಿಗಳಲ್ಲಿ ಒಂದು ತಟಸ್ಥ ಶಕ್ತಿಗಳಾದಂತವರು. ಹಾಗನ್ಬಿಟ್ಟು ಅವರಿಗೆ ಭಗವಂತನ ಹಾಗೆ ಎಲ್ಲ ಶಕ್ತಿಗಳು ಇಲ್ಲ. ಸೊ ಹಾಗಾಗಿ ಅವನು ತನ್ನ ಶಕ್ತಿಯನ್ನ ಭಗವಂತನ ಸೇವೆಗೆ ಮಾತ್ರ ಮೀಸಲಾಗಿಡ್ಬೇಕಾಗತ್ತೆ. ಸೊ ಯಾವಾಗ ಅವನು ಭಗವಂತನ ಸೇವೆಗೆ ತನ್ನ ಶಕ್ತಿಯನ್ನ ಬಳಸ್ತಾನೋ ಆವಾಗ ಅವನು ಕೃಷ್ಣನ ಮತ್ತು ಗುರುವಿನ ಕೃಪೆಯಿಂದ ತನ್ನ ಒಂದು ಮನೋಭಾವ ಅಂದ್ರೆ ಜೀವೇರ ಸ್ವರೂಪ ಕೃಷ್ಣನ ನಿತ್ಯದಾಸ ಅಂತ ಯಾವಾಗ ಅವನು ತನ್ನ ಸೇವೆಯನ್ನ ಮಾಡ್ತಾ ಇರ್ತಾನೋ ಆವಾಗ ಭಗವಂತನನ್ನ ಅವನು ತನ್ನ ಹೃದಯದಲ್ಲಿ ಕಾಣೋದಿಕ್ಕೆ ಸಾಧ್ಯ ಆಗತ್ತೆ. ಮತ್ತು ಇದೆಲ್ಲ ಶುದ್ಧ ಭಕ್ತರಾದಂತಹವರು ಈ ರೀತಿಯಾಗಿ ಪಡ್ಕೊಂಡಿರ್ತಾರೆ. ನಮಗೂ ಅವ್ರಿಗೂ ಯಾವ ರೀತಿ ವ್ಯತ್ಯಾಸ ಅಂದ್ರೆ ಅವರು ಸದಾ ತಮ್ಮ ಹೃದಯದಲ್ಲಿ ಭಗವಂತನನ್ನ ಕಾಣ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಅವರ ಒಂದು ಭಕ್ತಿ ಶಕ್ತಿ ಅಷ್ಟು ಪ್ರಬಲವಾಗಿರತ್ತೆ. ಮತ್ತೆ ಅವರು ಅದನ್ನ ಪೂರ್ಣವಾಗಿ ಮಾಡುವಂಥದ್ದು. ನಿಜವಾಗಿ ಕೃಷ್ಣನು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲೂ ಇದ್ದಾನೆ. ಆದ್ರೆ ಭಕ್ತನಿಗೆ ಮಾತ್ರ ಇದು ಅರ್ಥ ಆಗತ್ತೆ. ಮತ್ತೆ ಅದು ಅವನು ಆ ಒಂದು ಪ್ರಯೋಜನವನ್ನ ಅವನು ಪಡ್ಕೊಳ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೋಗೋಣ ಅಂತೆ. ಶ್ಲೋಕ 62. ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಂ ಅಹಂ ಮತ್ ಅನ್ಯತ್ತೇ ನ ಜಾನಂತಿ ನಾಹಂ ತೇಭ್ಯೋ ಮನಾಗ್ ಅಪಿ. ರಿಪೀಟ್ ಮಾಡಿ. ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಂ ಅಹಂ ಮತ್ ಅನ್ಯತ್ತೇ ನ ಜಾನಂತಿ ನಾಹಂ ತೇಭ್ಯೋ ಮನಾಗ್ ಅಪಿ. ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಹಂ ಮತ್ ಅನ್ಯತ್ತೇ ನ ಜಾನಂತಿ ನಾಹಂ ತೇಭ್ಯೋ ಮನಾಗ್ ಅಪಿ. ಪರಮ ಮಂಗಳ ಮಾತಾಜಿ ಓದಿ. ಮಾತಾಜಿ ನಾನೋದ್ಲ ಮಾತಾಜಿ. ಪ್ರಿಯಾಂಕಾ ಓದಿ. ಸಾಧುವೋ ಹೃದಯಂ ಮಹ್ಯಂ ಸಾಧು ಮಹಂ ಮದ್ದನ್ಯತೆ ತೇನೆ ಜಾನಂತಿ ನಾಹಂ ತೇಭ್ಯೋ ಮನಾಗಪಿ. ಸಾಧವ ಸಾಧು ಸಂತರು, ಹೃದಯಂ ಹೃದಯವನ್ನು, ಮಹ್ಯಂ ನನ್ನ, ಸಾಧೂನ ಸಾಧು ಸಂತರ ಹೃದಯಂ ಹೃದಯವನ್ನು, ತು ನಿಜವಾಗಿ, ಅಹಂ ನಾನು, ಮತ್ ನನಗಿಂತ, ಅನ್ಯತ್ ಬೇರೆ, ತೇ ಅವರು, ನಾ ಜಾನಂತಿ ತಿಳಿಯುವುದಿಲ್ಲ, ನಾ ಇಲ್ಲ, ಅಹಂ ನಾನು, ತೇಭ್ಯಃ ಅವರಿಗಿಂತ. ಅನುವಾದ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ನಂದಿನಿ ಮಾತಾಜಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಸಾಧು ಸಂತರು ನನ್ನ ಹೃದಯ, ನಾನೇ ಅವರ ಹೃದಯ, ಅವರಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ಆದ್ದರಿಂದ ನಾನು ಬೇರೆ ಯಾರನ್ನೂ ನನ್ನವರು ಎಂದು ಪರಿಗಣಿಸುವುದಿಲ್ಲ. ಭಾವಾರ್ಥ. ಈ ಶ್ಲೋಕವು ಶ್ರೀಮದ್
ಭಾಗವತದಲ್ಲಿ ಬರುತ್ತದೆ. ದುರ್ವಾಸ ಮುನಿ ಮತ್ತು ಅಂಬರೀಷ ಮಹಾರಾಜರ ನಡುವೆ ಮನಸ್ತಾಪ ಬಂದಾಗ ಈ ಶ್ಲೋಕ ಬರುತ್ತದೆ. ಈ ಮನಸ್ತಾಪದಿಂದಾಗಿ ದುರ್ವಾಸ ಮುನಿಯು ಅಂಬರೀಷ ಮಹಾರಾಜನನ್ನು ಕೊಲ್ಲಲು ಯತ್ನಿಸಿದ. ಆಗ ಶ್ರೀಕೃಷ್ಣನ ಸುದರ್ಶನ ಚಕ್ರವು ಆ ಭಕ್ತನಾದ ರಾಜನ ರಕ್ಷಣೆಗೆ ಬಂದಿತು. ಸುದರ್ಶನ ಚಕ್ರವು ದುರ್ವಾಸ ಮುನಿಯ ಬೆನ್ನಟ್ಟಿದಾಗ ಅವನು ಆ ಅಸ್ತ್ರಕ್ಕೆ ಹೆದರಿ ಪಲಾಯನ ಮಾಡಿ ಸ್ವರ್ಗಲೋಕದ ಎಲ್ಲ ದೇವತೆಗಳ ಮೊರೆ ಹೊಕ್ಕನು. ಅವರಲ್ಲಿ ಯಾರೊಬ್ಬರೂ ಇವನನ್ನು ರಕ್ಷಿಸಲಾಗಲಿಲ್ಲ. ಆಗ ದುರ್ವಾಸ ಮುನಿಯು ವಿಷ್ಣುವಿನ ಬಳಿ ಕ್ಷಮೆಯಾಚನೆ ಮಾಡಿದ. ವಿಷ್ಣುವು ತಾನು ಕ್ಷಮಾದಾನ ಮಾಡಲು ಸಾಧ್ಯವಿಲ್ಲವೆಂದು, ಕ್ಷಮಾದಾನ ಬೇಕಾಗಿದ್ದ ಪಕ್ಷದಲ್ಲಿ ಅವನು ಅಂಬರೀಷ ಮಹಾರಾಜನಿಂದ ಪಡೆಯಬೇಕೆಂದೂ ತಿಳಿಸಿದನು. ಆ ಸಂದರ್ಭದಲ್ಲಿ ವಿಷ್ಣುವು ಈ ಶ್ಲೋಕವನ್ನು ಹೇಳಿದನು. ಭಗವಂತನು ಪೂರ್ಣನು, ಸಾಮರಸ್ಯರಹಿತನು, ಸಮಸ್ಯಾರಹಿತನು. ಆದ್ದರಿಂದ ತನ್ನ ಭಕ್ತರ ಯೋಗಕ್ಷೇಮವನ್ನು ತುಂಬು ಹೃದಯದಿಂದ ನೋಡಿಕೊಳ್ಳಬಲ್ಲನು. ತನ್ನ ಪಾದಾರವಿಂದಗಳನ್ನು ಆಶ್ರಯಿಸಿರುವ ಎಲ್ಲರನ್ನು ಉದ್ಧರಿಸುವುದು, ರಕ್ಷಿಸುವುದು ಅವನ ಚಿಂತೆ. ಇದೇ ಜವಾಬ್ದಾರಿಯನ್ನು ಗುರುವಿಗೂ ವಹಿಸಲಾಗಿದೆ. ಭಗವಂತನ ಪ್ರತಿನಿಧಿಗಳಾಗಿ ತನಗೆ ಶರಣಾದ ಭಕ್ತರು ಭಕ್ತಿ ಸೇವೆಯಲ್ಲಿ ಹೇಗೆ ಪ್ರಗತಿ ಹೊಂದುತ್ತಾರೆಂಬುದು ಸದ್ಗುರುವಿನ ಚಿಂತೆ. ಭಗವಂತನಿಗೆ ತನ್ನ ಚರಣಾರವಿಂದಗಳ ಆಶ್ರಯ ಪಡೆದು ತನ್ನ ಜ್ಞಾನ ಪಡೆಯಲೆತ್ನಿಸುವ ತನ್ನ ಭಕ್ತರ ಬಗ್ಗೆಯೇ ಜ್ಞಾನ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈ ಒಂದು ಶ್ಲೋಕದಲ್ಲಿ ವೈಷ್ಣವರ ಅಥವಾ ಶುದ್ಧ ಭಕ್ತರ ಒಂದು ಅಪಹಾಸ್ಯವನ್ನ ಮಾಡಬಾರ್ದು ಅಥವಾ ಅಪರಾಧವನ್ನ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಸಾಧು ಸಂತರ ನನ್ನ ಹೃದಯದಲ್ಲಿರ್ತಾರೆ, ನಾನೇ ಅವರ ಹೃದಯದಲ್ಲಿರ್ತೀನಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರನ್ನ ಬಿಟ್ರೆ ನನಗೆ ಬೇರೆ ಯಾರನ್ನು ಪರಿಗಣಿಸಲ್ಲ ಅಂದ್ರೆ ಭಗವಂತ ಎಲ್ಲರನ್ನೂ ರಕ್ಷಿಸುವಂತವನು, ಆದ್ರೆ ಯಾರನ್ನು ಭೇದ ಭಾವ ಮಾಡಲ್ಲ ಅವನು. ಆದ್ರೆ ತನ್ನ ಶುದ್ಧ ಭಕ್ತರ ಬಗ್ಗೆ ಅವನಿಗೆ ಒಂದು ಒಲಮೆ ಜಾಸ್ತಿ ಇರತ್ತೆ. ಸೊ ಹಾಗಾಗಿ ಇಲ್ಲಿ ಅದನ್ನ ದುರ್ವಾಸ ಮುನಿ ಮತ್ತೆ ಅಂಬರೀಷ ಮಹಾರಾಜರ ಆ ಒಂದು ಪ್ರಸಂಗದಲ್ಲಿ ಇದನ್ನ ನಾವು ನೋಡಬಹುದು. ಹೇಗೆ ಅಂತಂದಾಗ, ದುರ್ವಾಸ ಮುನಿಗಳಾಗಿದ್ರು ಸಹ ಅವರು ತಮ್ಮ ಒಂದು ಸಿದ್ಧಿಗಳಿಂದ ಅವ್ರೇನ್ ಮಾಡಿದ್ರು, ಒಬ್ಬ ರಾಕ್ಷಸನ್ನ ಸೃಷ್ಟಿ ಮಾಡಿದ್ರು ಅಲ್ವಾ. ಸೃಷ್ಟಿ ಮಾಡಿ ಅವನನ್ನ ಕೊಲ್ಲೋದಿಕ್ಕೆ ಹೇಳಿದ್ರು. ಆದ್ರೆ ಅಲ್ಲಿದ್ದಂತಹ ಅಂಬರೀಷ ಮಹಾರಾಜ ಶುದ್ಧ ಭಕ್ತ, ಅವನು ಯಾವುದೇ ರೀತಿಯಾಗಿ ವಿಚಲಿತನಾಗ್ಲಿಲ್ಲ. ಅವನು ಪೂರ್ಣವಾಗಿ ಭಗವಂತನನ್ನ ಅವಲಂಬಿಸಿದ್ದ, ಮತ್ತೆ ಹಾಗಾಗಿ ಶರಣಾಗತನಾಗಿದ್ದ. ಅವನು ತಾನು ಏನು ತಪ್ಪು ಮಾಡಿಲ್ಲ, ಮಾಡಿದ್ರು ಸಹ ಭಗವಂತ ನನ್ನನ್ನ ಅದರ ಒಂದು ಫಲವನ್ನ ಭಗವಂತ ಕೊಡ್ತಾನೆ ಅನ್ನೋ ರೀತಿಯಲ್ಲಿ ಅವರು ಶುದ್ಧವಾಗಿ ನಿಂತಿದ್ರು. ಆದ್ರೆ ಅಲ್ಲಿ ಏನಾಯ್ತು, ಸುದರ್ಶನ ಚಕ್ರ ಅಂದ್ರೆ ಭಗವಂತ ಭಕ್ತರನ್ನ ಹೇಗೆ ರಕ್ಷಿಸ್ತಾನೆ ಅನ್ನೋದನ್ನ ನಾವು ನೋಡ್ಬೋದು. ಸೊ ಸುದರ್ಶನ ಚಕ್ರ ಅಲ್ಲಿ ಅವನನ್ನ ಅಟ್ಟಿಸ್ಕೊಂಡು ಹೋಯ್ತು ದುರ್ವಾಸ ಮುನಿಗಳನ್ನ. ಆ ದುರ್ವಾಸ ಮುನಿಗಳು ಸಹ ಎಲ್ಲಾ ಕಡೆ ಹೋದ್ರು, ದೇವತೆಗಳನ್ನ ಕೇಳಿದ್ರು, ಶಿವನ್ನ, ಬ್ರಹ್ಮನ್ನ, ಕಡೆಗೆ ವಿಷ್ಣು ಹತ್ರನೂ ಬಂದ್ರು. ಆದ್ರೆ ಎಲ್ಲರೂ ಸಹ ನಾವು ನಿನ್ನನ್ನ ರಕ್ಷಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಂಬರೀಷ ಮಹಾರಾಜನ ಹತ್ರನೇ ವಾಪಸ್ ಕಳಿಸ್ತಾರೆ. ಆದ್ರೆ ಶುದ್ಧ ಭಕ್ತನಾದಂತಹ ಅಂಬರೀಷ ಮಹಾರಾಜ ಏನ್ ಹೇಳಿದ್ರು, ನಾನು ಏನಾದ್ರೂ ಭಕ್ತಿ ಮಾಡಿದ್ರೆ, ನನ್ನಲ್ಲಿ ಏನಾದ್ರೂ ಆ ಒಂದು ಅರ್ಹತೆ ಇದ್ರೆ ಅವರನ್ನ ಕ್ಷಮಿಸ್ಬಿಡು ಅಂತ ಹೇಳಿದ್ರು. ಸೊ ಅಂತಹ ಒಂದು ಶುದ್ಧವಾದಂತಹ ಸ್ಥಿತಿಯಲ್ಲಿ ಇರ್ತಾರೆ ಶುದ್ಧ ಭಕ್ತರಾದಂತವರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಪರಿಶುದ್ಧ ಭಕ್ತನು ಯಾವಾಗಲೂ ನನ್ನ ಹೃದಯದ ಅಂತರಂಗದಲ್ಲಿರುತ್ತಾನೆ. ಭಗವಂತನ ಭಾವನೆಗಳು ತನ್ನ ಮಗು ನೋವಿನಲ್ಲಿದ್ದಾಗ ನೋವು ಅನುಭವಿಸುವ ತಂದೆ ಭಾವನೆಗಳಂತೆ. ಆದ್ದರಿಂದ ಭಕ್ತನ ಪಾದ ಕಮಲದ ಮೇಲೆ ಅಪರಾಧಗಳು ಗಂಭೀರವಾಗಿರುತ್ತವೆ. ಭಕ್ತನ ಪಾದ ಕಮಲದ ಮೇಲೆ ಯಾವುದೇ ಅಪರಾಧವನ್ನು ಮಾಡಬಾರದು ಎಂದು ಚೈತನ್ಯ ಮಹಾಪ್ರಭುಗಳು ಬಲವಾಗಿ ಶಿಫಾರಸು ಮಾಡ್ತಾರೆ. ಸೊ ಭಗವಂತನ ಮೇಲೆ ಯಾವ್ದಾದ್ರು ಅಪರಾಧವನ್ನ ಮಾಡಿದ್ರು ಒಂದು ಸರ್ತಿ ಕ್ಷಮೆಯನ್ನ ಕೊಡಬಹುದು. ಆದ್ರೆ ಶುದ್ಧ ಭಕ್ತರ ಒಂದು ಅಪರಾಧವನ್ನ ಮಾಡಿದಾಗ ಅದು ಭಗವಂತ ಸಹಿಸಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಹೇಗೆ ಅಂತಂದಾಗ, ಅಪರಾಧಗಳನ್ನು ಹುಚ್ಚು ಆನೆಗೆ ಹೋಲಿಸಲಾಗುತ್ತದೆ. ಏಕೆಂದರೆ ಹುಚ್ಚು ಆನೆಯು ಉದ್ಯಾನವನವನ್ನು ಪ್ರವೇಶಿಸಿದಾಗ ಅದು ವಿನಾಶವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಶುದ್ಧ ಭಕ್ತನ ಪಾದ ಕಮಲದ ಮೇಲೆ
ಅಪರಾಧಗಳನ್ನು ಮಾಡದಂತೆ ಒಬ್ಬರು ಅತ್ಯಂತ ಜಾಗರೂಕರಾಗಿರಬೇಕು. ವಾಸ್ತವವಾಗಿ ಮಹಾರಾಜ ಅಂಬರೀಷನು ಯಾವುದೇ ತಪ್ಪನ್ನು ಮಾಡಲಿಲ್ಲ. ದೂರ್ವಾಸ ಮುನಿ ಅನಗತ್ಯವಾಗಿ ಅವನನ್ನು ದುರ್ಬಲ ಆಧಾರದ ಮೇಲೆ ಶಿಕ್ಷಿಸಲು ಬಯಸಿದ್ದರು. ಸೊ ಹೀಗೆ ಅಶುದ್ಧ ಭಕ್ತರಾದಂತಹವರನ್ನ ಭಗವಂತ ಯಾವ ರೀತಿಯಲ್ಲಿ ಕಾಪಾಡ್ತಾನೆ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಆ ಒಂದು ಅಪರಾಧಗಳನ್ನ, ಶುದ್ಧ ಭಕ್ತರ ಮೇಲೆ ಯಾವುದೇ ರೀತಿಯಾದಂತ ಅಪರಾಧಗಳನ್ನು ಸಹ ಮಾಡದೆ ನಾವು ಎಚ್ಚರವಾಗಿರಬೇಕು ಅನ್ನೋದನ್ನು ಸಹ ಇಲ್ಲಿ ತಿಳ್ಕೊಬೇಕಾಗತ್ತೆ. ಹರೇ ಕೃಷ್ಣ. ಶ್ಲೋಕ 63. ಭವದ್ವಿಧ ಭಾಗವತಾ ಸಾತೀರ್ಥ ಭೂತಾಃ ಸ್ವಯಂ ವಿಭೋ ತೀರ್ಥಿ ಕುರ್ವಂತಿ ತೀರ್ಥಾನಿ ಸ್ವಾನಸ್ತೇನಾಗತಾವೃತ. ರಿಪೀಟ್ ಮಾಡಿ. ಭವದ್ವಿಧ ಭಾಗವತಾಸ್ ತೀರ್ಥ ಭೂತಾ ಸ್ವಯಂ ವಿಭೋ ತೀರ್ಥಿ ಕುರ್ವಂತಿ ತೀರ್ಥಾನಿ ಸ್ವಾನಸ್ತೇನಾಗತಾವೃತ. ಭವದ್ವಿಧ ಭಾಗವತಾಸ್ತೀರ್ಥ ಭೂತಾ ಸ್ವಯಂ ವಿಭೋ ತೀರ್ಥಿ ಕುರ್ವಂತಿ ತೀರ್ಥಾನಿ ಸ್ವಾಂತಸ್ತೇನಾಗತಾವೃತ. ಓದಿ. ಪರಮ ಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ. ಪರಮ ಮಂಗಳ ಮಾತಾಜಿ. ಓಕೆ. ರತ್ನ ಮಾತಾಜಿ ಓದಿ. ರತ್ನ ಬಸವರಾಜ್ ಮಾತಾಜಿ ಓದಿ. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಗವದ್ವಿಧ ನಿಮ್ಮಂಥವರು ಭಾಗವತಃ ಭಗವದ್ಭಕ್ತರು ತೀರ್ಥ ಪುಣ್ಯಕ್ಷೇತ್ರಗಳು ಭೂತಃ ಆಗಿರುವಂತಹು ಸ್ವತಃ ವಿಭು ಓ ಸರ್ವಶಕ್ತನೇ ತೀರ್ಥ ಕುರುವಂತಿ ಪುಣ್ಯಕ್ಷೇತ್ರಗಳನ್ನಾಗಿ ಮಾಡುತ್ತಾರೆ. ತೀರ್ಥಾನಿ ಪುಣ್ಯಕ್ಷೇತ್ರಗಳು ಸ್ವ ಅಂತಸ್ಥೇನ ಅವರ ಹೃದಯಗಳಲ್ಲಿ ಇರುವುದರಿಂದ ಗದಾಭೃತ ಭಗವಂತನಿಂದ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ನಿಮ್ಮ ಮಟ್ಟದ ಸಾಧು ಸಂತರು ಸ್ವತಃ ಪುಣ್ಯ ಕ್ಷೇತ್ರಗಳಲ್ಲಿದ್ದಂತೆ ತಮ್ಮ ಶುದ್ಧ ಸ್ವಭಾವದಿಂದಾಗಿ ಅವರು ಭಗವಂತನ ನಿತ್ಯ ಸಂಗಾತಿಗಳು. ಆದ್ದರಿಂದಲೇ ಅವರು ಪುಣ್ಯ ಕ್ಷೇತ್ರಗಳನ್ನು ಪರಿಶುದ್ಧಗೊಳಿಸಬಲ್ಲರು. ಭಾವಾರ್ಥ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದ 13ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಈ ಶ್ಲೋಕವನ್ನು ವಿದುರನಿಗೆ ಹೇಳುತ್ತಾನೆ. ಯುಧಿಷ್ಠಿರ ಮಹಾರಾಜನು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಿದ್ದ ವಿದುರನನ್ನು ಬರಮಾಡಿಕೊಳ್ಳುತ್ತಿದ್ದ. ವಿದುರನಂತ ಶುದ್ಧ ಭಕ್ತರು ಪುಣ್ಯಕ್ಷೇತ್ರಗಳ ಸಾಕಾರ ರೂಪವೆಂದು ಯುಧಿಷ್ಠಿರ ಮಹಾರಾಜನು ಅವನಿಗೆ ಹೇಳಿದನು. ಏಕೆಂದರೆ ಭಗವಂತನು ಸದಾ ಅವರ ಹೃದಯಗಳಲ್ಲಿ ನೆಲೆಸಿರುತ್ತಾನೆ. ಆದ್ದರಿಂದ ಶುದ್ಧ ಭಕ್ತನು ಹೋದೆಡೆಯಲ್ಲೆಲ್ಲ ಪುಣ್ಯಕ್ಷೇತ್ರವೇ. ಅಂತ ಶುದ್ಧ ಭಕ್ತರು ಇರುವುದರಿಂದಲೇ ಪುಣ್ಯಕ್ಷೇತ್ರಕ್ಕೆ ಬೆಲೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಹೇಗೆ ಭಗವಂತನ ಶುದ್ಧ ಭಕ್ತರ ಒಂದು ಸೇವೆಯನ್ನ ಹೇಗೆ ಮಾಡ್ಬೇಕು, ಮತ್ತೆ ಭಕ್ತಿಯಲ್ಲಿ ನಾವು ಹೇಗೆ ತೊಡ್ಕೋಬೇಕು, ಈಗ ತೀರ್ಥ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನ ನಾವು ಶುದ್ಧಿಗೊಳಿಸ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಮಠದ ಸಾಧು ಸಂತರು ಸ್ವತಃ ಪುಣ್ಯಕ್ಷೇತ್ರಗಳಿದ್ದಂತೆ. ಇಲ್ಲಿ ಯುಧಿಷ್ಠಿರ ಮಹಾರಾಜ ವಿದುರರಿಗೆ ಹೇಳ್ತಾರೆ. ಅಂದ್ರೆ ಈ ಯುದ್ಧವೆಲ್ಲ ಅವರು ಹೊಟ್ಟೋಗಿರ್ತಾರೆ. ವಿದುರ ಯುದ್ಧದ ಒಂದು ಸಮಯದಲ್ಲಿ ಅಲ್ಲಿ ಇರಲ್ಲ. ಯಾಕೆಂದ್ರೆ ದುರ್ಯೋಧನ ಅವಮಾನವನ್ನ ಮಾಡಿರ್ತಾನೆ. ಸೊ ಹಾಗಾಗಿ ಅವರು ಹೊಟ್ಟೋಗ್ತಾರೆ ತೀರ್ಥ ಯಾತ್ರೆಗಾಗಿ. ಸೊ ವಾಪಸ್ ಬಂದಾಗ ಯುಧಿಷ್ಠಿರ ಮಹಾರಾಜ ಅವರನ್ನ ಗೌರವಿಸಿ ಅವರನ್ನ ಬರಮಾಡ್ಕೊಂಡು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ವಿದುರ ಶುದ್ಧ ಭಕ್ತನಾಗಿರುವಂಥವನು. ಹಾಗಾಗಿ ಶುದ್ಧ ಭಕ್ತರಾದಂತಹವರು
ಒಂದು ಕ್ಷೇತ್ರವನ್ನ ಪ್ರವೇಶ ಮಾಡ್ತಾರೆ ಅಂದ್ರೆ ಆ ಕ್ಷೇತ್ರವೇ ಶುದ್ಧವಾಗುವಂಥದ್ದು. ಸೊ ಹಾಗಾಗಿ ಈಗ ನಾವು ಯಾತ್ರೆ ಅಂತ ಹೋಗ್ತೀವಿ. ಯಾತ್ರೆ ಅಂತ ಹೋದಾಗ ಅಲ್ಲಿ ಭಗವಂತನ ಲೀಲೆಗಳು ಗುಣಗಳನ್ನ ನೋಡೋದರ ಜೊತೆಯಲ್ಲಿ ನಾವು ಅಲ್ಲಿ ವಾಸಿಸುವಂತಹ ಶುದ್ಧ ಭಕ್ತರನ್ನ ನಾವು ಹುಡುಕ್ಬೇಕಂತೆ. ಮತ್ತೆ ಅಂತಹ ಶುದ್ಧ ಭಕ್ತರಿಂದ ಆ ಒಂದು ಪಾಠಗಳನ್ನು ಸಹ ಕಲಿಬೇಕಂತೆ. ಅಂದ್ರೆ ಪಿಕ್ನಿಕ್ಗೆ ಹೋದಾಗ ಹೋಗೋದಲ್ಲ, ನಾವು ಯಾತ್ರೆಗಳಿಗೆ ಹೋಗೋದು ಅಂತಂದ್ರೆ ಅಲ್ಲಿನ ಎಲ್ಲಾ ರೀತಿಯಾದಂತಹ ಪ್ರಯೋಜನವನ್ನ ನಾವು ಪಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೀಗೆ ಕ್ರಮೇಣ ತನ್ನನ್ನು ಅಂತಿಮ ಮೋಕ್ಷಕ್ಕೆ ಸಿದ್ಧಗೊಳಿಸ್ಕೊಳ್ಬಹುದು. ಯಾಕೆ ಅಂತಂದ್ರೆ ಅಂತಹ ಭಕ್ತರಾದಂತಹವರು ತೀರ್ಥ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿರುವಂತಹ ಜಾಗಗಳೇ ಪವಿತ್ರವಾಗುವಂಥದ್ದು. ಅಲ್ಲಿ ಹೋದಂತಹ ಅಭಕ್ತರಾದಂತಹವರು ಅದನ್ನ ಯಾವ ರೀತಿಯಲ್ಲಿ ಸ್ವೀಕರಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಭಕ್ತರಾದಂತಹವರ ಒಂದು ಪೂರ್ಣತೆಯನ್ನ ನಾವಿಲ್ಲಿ ನೋಡ್ಬೋದು. ಅವ್ರಿಗೆ ಎಲ್ಲೇ ಇರ್ಲಿ, ಯಾವುದೇ ರೀತಿಯಾದಂತಹ ಅವರ ಒಂದು ಸೇವೆ ಇರ್ಲಿ, ಅವರು ಎಲ್ಲ ಕಡೆಯಲ್ಲೂ ಶುದ್ಧರಾಗಿರುವಂಥವ್ರು, ಎಲ್ಲೆಲ್ಲಿಯೂ ಭಗವಂತನನ್ನ ನೋಡುವಂಥವ್ರು, ಮತ್ತೆ ಆ ಒಂದು ಭಗವಂತನ ಸಾಕಾರ ರೂಪವನ್ನ ಅವರು ಸದಾ ಹೃದಯದಲ್ಲಿ ಇಟ್ಕೊಂಡು ಅವರು ತಮ್ಮ ಒಂದು ಭಕ್ತಿ ಸೇವೆಯಲ್ಲಿ ನೆಲೆಗೊಂಡಿರ್ತಾರೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಹೀಗೆ ವಿದುರನೂ ಸಹ ಆ ಒಂದು ಪುಣ್ಯ ಕಾರ್ಯಗಳನ್ನ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಬಂದ್ಮೇಲೆ ಯುಧಿಷ್ಠಿರ ಮಹಾರಾಜನ ಅವನನ್ನ ಬರಮಾಡ್ಕೊಂಡು ಈ ರೀತಿಯಾಗಿ ಅವನನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಹೋದಂತ ತೀರ್ಥಿ ಕುರುವಂತಿ ತೀರ್ಥಾನಿ, ತೀರ್ಥಿಯಿಂದಾಗ ಅವರು ಮುಕ್ತರಾದಂಥವರು ಹೋಗುವಂತಹ ಒಂದು ಸ್ಥಳದಲ್ಲಿ ಆ ಒಂದು ಪವಿತ್ರತೆಯನ್ನ ಪಡ್ಕೋಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಗಂಗೆಯು ಒಂದ್ಸರ್ತಿ ಕೇಳ್ತಾಳಂತೆ, ಹೇಗೆ ನೋಡು ಎಷ್ಟೋ ಜನ ಬಂದು ಇಲ್ಲಿ ಈ ಒಂದು ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ, ಯಾಕೆ ತಮ್ಮ ಪಾಪಗಳನ್ನ ಕಳ್ಕೊಳ್ಳೋದಿಕ್ಕೆ. ಹಾಗಾಗಿ ಅವಳು ಕೇಳಿದಾಗ ಭಗವಂತ ಹೇಳ್ತಾನಂತೆ, ಎಷ್ಟೇ ಪಾಪಿಗಳು ಬಂದು ನಿನ್ನ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರೂ ಸಹ ಒಬ್ಬ ಶುದ್ಧ ಭಕ್ತ ಬಂದಾಗ ಎಲ್ಲ ಆ ಒಂದು ಏನು ಆ ಒಂದು ಪಾಪಿಗಳು ಬಂದು ಆ ಒಂದು ಸ್ನಾನವನ್ನ ಮಾಡಿರ್ತಾರೋ ಅದೆಲ್ಲ ಪವಿತ್ರವನ್ನ ಹೊಂದುತ್ತೆ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಭಗವಂತ ಹೇಳ್ತಾರಂತೆ. ಸೊ ಹಾಗಾಗಿ ಯಾಕೆ ಪವಿತ್ರ ಕ್ಷೇತ್ರಗಳಲ್ಲಿ ಸ್ನಾನ ಮಾಡುವಂಥದ್ದು ಯಾಕೆ ಪುಣ್ಯ ಅಂತಂದ್ರೆ ಅಲ್ಲಿ ಆ ಶುದ್ಧ ಭಕ್ತರಾದಂತಹವರು ಹೋಗಿ ಅಲ್ಲಿ ಆ ತೀರ್ಥಗಳನ್ನ ಶುದ್ಧವಾಗಿಸುವಂಥದ್ದು. ಸೊ ಹಾಗಾಗಿ ಇದು ಪುಣ್ಯ ಕ್ಷೇತ್ರಗಳ ಒಂದು ಬೆಲೆ ಯಾವಾಗ ಹೆಚ್ಚತ್ತೆ ಅಂದ್ರೆ ಶುದ್ಧ ಭಕ್ತರಿಂದ ಅದು ಹೆಚ್ಚುವಂಥದ್ದು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಹರೇ ಕೃಷ್ಣ. ಎಂಡಿಂಗ್ ಮಾಡಿ ಮಾತಾಜಿ. ಹಾ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री श्री राधा गोविंद की जय, श्रील प्रभुपाद की जय, श्री चैतन्य महाप्रभु की जय, चैतन्य चरितामृत की जय. हरे कृष्ण.